ಉಡುಪಿ ಅದಮಾರು ಮಠದ ಜವಾಬ್ದಾರಿಯನ್ನ ಹಿರಿಯ ಶ್ರೀಗಳು ಕಿರಿಯ ಶ್ರೀಗಳಿಗೆ ಹಸ್ತಾಂತರಿಸಿದ್ದಾರೆ. ಅದಮಾರು ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಕಿರಿಯ ಶ್ರೀಗಳಾದ ವಿಷಪ್ರಿಯ ಶ್ರೀಗಳಿಗೆ ಜವಾಬ್ದಾರಿಯನ್ನ ಹಸ್ತಾಂತರ ಮಾಡಿದ್ದಾರೆ. ಆದರೆ ಮುಂದಿನ ಪರ್ಯಾಯ ಪೀಠಾರೋಹಣವನ್ನ ಯಾರು ಏರುತ್ತಾರೆ ಅನ್ನುವ ಬಗ್ಗೆ ನಿರ್ಧರಿಸಿಲ್ಲ ಅಂತ ಉಭಯ ಶ್ರೀಗಳು ಹೇಳಿದ್ದಾರೆ. ಮಠದಲ್ಲಿ ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿದ ಅದಮಾರು ಶ್ರೀಗಳು ಮಠದ ಜವಾಬ್ದಾರಿಯನ್ನ ಕಿರಿಯ ಶ್ರೀಗಳಿಗೆ ಹಸ್ತಾಂತರ ಮಾಡುವ ಬಗ್ಗೆ ಅಧಿಕೃತ ಹೇಳಿಕೆ ನೀಡಿದರು. ನನಗೆ ಜವಾಬ್ದಾರಿ ಬಹಳ ಹಗುರವಾಗುತ್ತಿದೆ. ಈಶಪ್ರಿಯರಿಗೆ ವೈದಿಕ ವಿದ್ಯೆಯ ಜೊತೆಗೆ ಲೌಕಿಕ ವಿದ್ಯೆಯೂ ಇದೆ. ಕಿರಿಯ ಶ್ರೀಗಳಿಗೆ ಒಳ್ಳೆಯ ತಿಳುವಳಿಕೆ ಇದೆ. ಅದಮಾರು ಸಂಸ್ಥಾನ ಚೆನ್ನಾಗಿ ನಿಭಾಯಿಸುತ್ತಾರೆ ಎಂಬ ನಂಬಿಕೆ ಇದೆ. ನಾನು ನಿರಾಳವಾಗಿ ಇರಲು ಇಚ್ಛಿಸುತ್ತೇನೆ. ನಾನು ಪೀಠದಲ್ಲಿ ಇದ್ದು ಕಿರಿಯ ಶ್ರೀಗೆ ಸಹಕರಿಸುತ್ತೇನೆ. ಮುಂದಿನ ಪರ್ಯಾಯ ಯಾರು ಅಂತ ನಿರ್ಧಾರ ಮಾಡಿಲ್ಲ. ನಮ್ಮ ಶಿಷ್ಯರು ಪೀಠವನ್ನ ಚೆನ್ನಾಗಿ ನಿಭಾಯಿಸಲಿದ್ದಾರೆ ಅಂತ ಹಿರಿಯ ಶ್ರೀಗಳಾದ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಅಭಿಪ್ರಾಯಪಟ್ಟರು. ಲೌಕಿಕ ವೈದಿಕ ಎರಡನ್ನೂ ಕೂಡ ಅಧ್ಯಯನ ಮಾಡಿರತಕ್ಕಂತಹ ನಮ್ಮ ಈಶಪ್ರಿಯ ತೀರ್ಥರನ್ನು ಅನಂತಾಸನ ಒದಗಿಸಿಕೊಟ್ಟಿದ್ದಾನೆ. ಅವರಿಗೆ ಒಳ್ಳೆಯ ಸಾಮರ್ಥ್ಯ ಇದೆ. ಸನ್ಯಾಸ ಕೊಟ್ಟು ಸುಮಾರು ವರ್ಷ ಆಯಿತು. ಆದ್ದರಿಂದ ಈಗ ಮಠದ ಪರಿಸರ, ಮಠದ ಹೇಗೆ ಎನ್ನುವುದು ಕೂಡ ಅವರಿಗೆ ಒಳ್ಳೆಯ ತಿಳುವಳಿಕೆ ಬಂದಿದೆ. ಆದ್ದರಿಂದ ಹೇಗೆ ನಾನು ಆರಂಭದಲ್ಲಿರುವಾಗ ನನ್ನ ಗುರುಗಳು ಸಮಗ್ರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರೋ ಅದೇ ರೀತಿಯಲ್ಲಿ ಈಗ ಈ ಮಠದ ಜವಾಬ್ದಾರಿಯನ್ನು, ಸಮಗ್ರ ಜವಾಬ್ದಾರಿಯನ್ನು ನನ್ನ ಶಿಷ್ಯರಿಗೆ ವಹಿಸಿಕೊಡ್ತಾ ಇದ್ದೇನೆ. ನಾನು ಸ್ವಲ್ಪ ನಿರಾಳವಾಗಿರ್ತೇನೆ ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿ ಎಲ್ಲ ಕಡೆ ನಿಯಮ ಉಂಟು, ಏನು 60 ಆಯಿತು ಅಂತಂದರೆ ಮತ್ತೆ ಸ್ವಲ್ಪ ನಿವೃತ್ತಿ ಜೀವನ ಅಂಥೇಳಿ 60ಕ್ಕೆ ಕಾಲಿಟ್ಟಿದ್ದೇನೆ. ಆದ್ದರಿಂದ ಮಠದ ಸಮಸ್ತ ಜವಾಬ್ದಾರಿಯನ್ನು ನನ್ನ ಶಿಷ್ಯನಿಗೆ ವಹಿಸಿಕೊಡ್ತಾ ಇದ್ದೇನೆ. ಆರಂಭದಲ್ಲಿ ಕೇಳಲಿಲ್ಲ ಅವರು, ಬೇಡ 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 ಅಂತಂದರು. ಇನ್ನು ಕಿರಿಯ ಶ್ರೀ ಈಶಪ್ರಿಯ ಶ್ರೀಗಳು ಮಾತನಾಡಿ ಪೂರ್ಣ ಪ್ರಮಾಣದ ಜವಾಬ್ದಾರಿ ಕೊಡಲು ಗುರುಗಳು ಮುಂದಾಗಿದ್ರು. ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿ ಸದ್ಯ ನನಗೆ ಭಾರವಾಗುತ್ತದೆ. ಅದಮಾರು ಮಠದ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಈ ಸ್ಥಾನಕ್ಕೆ ನಾನು ಬಹಳ ಚಿಕ್ಕವನು. ಗುರುಗಳು ನನ್ನ ಕೈ ಹಿಡಿದು ನಡೆಸಲಿದ್ದಾರೆ. ಸಂಸ್ಥಾನದ ಪೂಜೆ ಸಂಸ್ಕಾರಗಳು ಆಚರಣೆಯಲ್ಲಿ ಶ್ರದ್ಧೆಯಿಂದ ಭಾಗಿಯಾಗುತ್ತೇನೆ. ಶಿಕ್ಷಣ ಸಂಸ್ಥೆಗೆ ಕಾರ್ಯಾಧ್ಯಕ್ಷನನ್ನಾಗಿ ನೇಮಿಸಿದ್ದಾರೆ. ಆ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡುತ್ತೇನೆ ಅಂತ ಹೇಳಿದ್ರು. ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಶಿಷ್ಯನಿಗೆ ಯಾರು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇರುವಾಗ ಕರೆದು 2-3 ಸರ್ತಿ ಶಾಲೆಯದ್ದನ್ನು ಅವ್ರು ಹೇಳಿದರು, ಪೂರ್ಣ ಪ್ರಮಾಣದಲ್ಲಿ ನೀವೇ ನೋಡಿಕೊಳ್ಬೇಕು, ನಾನು ಪ್ರೆಸಿಡೆಂಟ್ ಅಂತ ಹೇಳಿ ಆಗಿತ್ತು. ಆದರೆ ನಾನು ಹೇಳಿದೆ, ಇನ್ನೂ ಅಷ್ಟು ಅನುಭವ ಇಲ್ಲ. ನಾನು 2 ವರ್ಷದ ಇನ್ನು ಮುಂದೆ ನಾನು ರೆಗ್ಯುಲರ್ ಆಗಿ ನನ್ನ ಅನಧ್ಯಯನ ದಿನಗಳಲ್ಲಿ ನಾನು ಹೋಗಿ ನೋಡಿಕೊಂಡು ಬರ್ತಾ ಇರ್ತೇನೆ. ಆವಾಗ ಇನ್ನು 2 ವರ್ಷದಲ್ಲಿ ಸ್ವಲ್ಪ ಪರಿಚಯ ಆಗ್ತದೆ. ಪರಿಚಯ ಆದ ನಂತರದಲ್ಲಿ ನಾನು ಸ್ವೀಕಾರ ಮಾಡ್ತೇನೆ. ಆವಾಗಲೇ ಆ ಯೋಗ್ಯತೆ ಬರ್ತದೆ. ಹಾಗಾಗಿ ದಯವಿಟ್ಟು ಈಗ ಬೇಡ ಅಂತ ಹೇಳಿದ್ದಕ್ಕಷ್ಟೇ ಅವರು ಅದನ್ನು ಮುಂದೂಡಿ ನಾನು ಪ್ರೆಸಿಡೆಂಟ್ ಅಂತ ಇರ್ತೇನೆ, ಆದರೆ ನೀವೇ ಎಲ್ಲ ಕಾರ್ಯಭಾರವನ್ನು ನೋಡಬೇಕು, ನೀವು ಕಾರ್ಯಾಧ್ಯಕ್ಷರು ಅಂತ ಈಗ ಅಲ್ಲಿಯೂ ಕೂಡ ಮಾಡಿದ್ದಾರೆ. ಆ ನಂತರದಲ್ಲಿ ಒಂದು ಕಂಡೀಷನ್ ಹಾಕಿದ್ದಾರೆ ಅದ್ರ ಜೊತೆಗೆ, ಶಾಲೆದ್ದು ನೋಡ್ಕೊಳ್ಳೋದಿಲ್ಲಲ್ಲ, ಹಾಗಾದರೆ ಮಠದ್ದು ನೋಡ್ಕೊಳ್ಳಿ ಅಂತ. ಹಾಗಾಗಿ ಮಠದವ್ರಿಗೆ ನಿಮ್ಗೆ ಸ್ವಲ್ಪ ಪರಿಚಯ ಇದೆ, ಇಲ್ಲಿ ತಪ್ಪಿಸ್ಕೊಳ್ಳಿಕ್ಕಿಲ್ಲ ನೀವು, ಹಾಗಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಂತೂ ಮೊದಲು ಯಾವಾಗ ಆಶ್ರಮ ಆಗುವ ದಿವಸ ಇತ್ತು ಆಗ ಸ್ವಾಮಿಗಳವರು ಹೇಳಿದರು, ಮೀಡಿಯಾದವರಿಗೆ ಒಂದು ಹೇಳಿಬಿಡುವ ಸಂದೇಶ ಅಂತ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.